ಅವರು ಉಷಾ ಅಂತ ಒಬ್ಬರು ನಮಗೆ ಕರೆದ್ರು. ಮತ್ತು ನಾನು ಸ್ವಲ್ಪ ಹೊರಗೆ ನಮ್ಮ ಮನೆಯದು ದೇವ್ರದ್ದು ಕೆಲಸದಲ್ಲಿದ್ದೆ ಅಷ್ಟೆ. ಹಾಗೆ ಅವರೊಂದು ಆಟಿದ್ದು ಅಂತ ಹೇಳಿಕೊಂಡು ಒಂದು ಪ್ರಕೃತಿಯ ಕೆಲಸ ಅಂತೇಳಿ ನಾನು ಹೋದೆ. ಹಾಗೆ ಅಷ್ಟೇ ಆದದ್ದು. ಮತ್ತು ನಾನಲ್ಲಿ ಇವರು ಪದ್ಯ ಹೇಳುವಾಗ ಮತ್ತು ಎಲ್ಲರೂ ಹೇಳಿದರು. ನಾನಂದರೆ ಎಲ್ಲ ಇದು ಡ್ಯಾನ್ಸಿದ್ದು ಅಂದಿನಿಂದ ಸಹ ನಾನು ಮಾಡೋದು. ಹಾಗೆ ಅದು ಮಾಡುವಾಗ ನನ್ನನ್ನು ಕರಿಬೇಕಿದೆ. ಎಲ್ಲರೂ ಹೇಳಿದರು, ನೀವು ನನಗೆ ನಿಮ್ಮ ಡ್ಯಾನ್ಸ್ ಎಷ್ಟೋ ವರ್ಷ ಆಯಿತು ನೋಡದೆ. ನಾನು ನಿಜವಾಗಿ ನನಗೆ ಅಲ್ಲಿ ಅದು ಒಂದು ಖುಷಿಯಲ್ಲಿ ಆ ಪದ್ಯಕ್ಕೆ ನಾನು ಯಾವಾಗ ಸಣ್ಣದಿಂದ ಸಹ ಮಾಡ್ತಾಯಿದ್ದೆ. ಪದ್ಯಕ್ಕೆ ಅಂತಲ್ಲ, ನನ್ನದು ಡ್ಯಾನ್ಸ್ ಇದೆ ಎಲ್ಲ ತುಂಬ ಡ್ಯಾನ್ಸ್ ಮಾಡಿದ್ದೇನೆ. ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಲ್ಲೆಲ್ಲ ನಾನಂದರೆ ಆ ದೇವರದ್ದು ಸಹ ನಮ್ಮಲ್ಲಿ ಹಾಗೆ ಅದು ಎಲ್ಲ ಉಂಟು, ನರ್ತನ ಪೂಜೆ ಎಲ್ಲ ಉಂಟಷ್ಟೇ. ಹಾಗೆ ಅದು ನನಗೆ ಒಮ್ಮೆ ಮಾಡಿ ಇದಾಯ್ತು ಅಷ್ಟೇ. ಅಂದರೆ ಖುಷಿಯಲ್ಲಿ ಮಾಡಿದ್ದೆ ನಾನು. ಅಂದರೆ ಈ ಮಟ್ಟಕ್ಕೆ ನಮಗಿದು ಇದು ಆಗ್ತದೆ ಹೇಳಿ ಗೊತ್ತಿರಲಿಲ್ಲ. ಅಂದರೆ ಆ ಮೂಮೆಂಟಲ್ಲಿ ನಾನು ಅದನ್ನು ಡ್ಯಾನ್ಸ್ ಮಾಡಿದೆ ಅಷ್ಟೇ. ದೇವರನ್ನೆಲ್ಲ ಆರಾಧನೆ ಮಾಡ್ತೀರಾ ಅಂತ ಏನೋ ಹೇಳಿದ್ರು. ಏನು ಮೇಡಮ್ ನಿಮ್ಮ ಹಿನ್ನೆಲೆ, ಅಂದರೆ ನೀವು ಮನೆಯಲ್ಲೆಲ್ಲ ಆ ರೀತಿ ಆರಾಧನೆಗಳು ಮಾಡ್ತೀರಾ? ಅಲ್ಲ, ನಮ್ಮ ಮನೆಯ ಪೂಜೆ, ನಮ್ಮದು ಮೂಲದಿಂದ ಸಹ ಇದ್ದ ಪೂಜೆ, ಮತ್ತು ಮನೆಯಲ್ಲೇ ಮಾಡ್ತಾಯಿದ್ದೆ. ಅಲ್ಲ, ನಾನು ಯಾಕೆ ಹೇಳಲಿಕ್ಕೆ ಅಂದರೆ ನೋಡಿ, ನನ್ನದು ತಪ್ಪು ಅಂತೇಳಿ ಆಯ್ತು ಇಲ್ಲಿ. ಅದಕ್ಕೆ ಆ ಮಂಜುನಾಥನಲ್ಲಿ, ಯಾಕಂದರೆ ಎಷ್ಟೋ ವರ್ಷ ಇಲ್ಲಿ ಸಹ ನಾನು ನರ್ತನ ಡ್ಯಾನ್ಸ್ ಎಲ್ಲ ಮಾಡಿದ್ದೇನೆ, ಇಲ್ಲೆಲ್ಲ ಮಾಡಿದ್ದೇನೆ, ಯಕ್ಷಗಾನ ಎಲ್ಲ ಮಾಡಿದ್ದೇನೆ ನಾನು. ಮತ್ತು ನಾನೆಲ್ಲ ದೇವರದ್ದು ಇದರಲ್ಲಿ ನಾನು ಕಾಣ್ತಾ ಇದ್ದೆ ಹಾಗೆ ಅಷ್ಟೇ. ಮತ್ತು ಅಲ್ಲ, ಈಗ ನಾನು ಅದು ತಪ್ಪು ಅಂತೇಳಿ ಆಗಿದೆ ಅಲ್ಲ, ತಪ್ಪು ಅಂತೇಳಿ ಆಗಿದೆ. ಆದ್ದರಿಂದ ಆ ದೇವರ ಹತ್ರ ನಾನು ಕ್ಷಮೆ ಕೇಳಿದೆ. ಎಷ್ಟಿದ್ರು ಸಹ, ಆದರೆ ನನ್ನನ್ನು ಇನ್ನು ಮುಂದೆ ಸಹ ಒಳ್ಳೆಯದೇ ಮಾಡಿಸು. ಮತ್ತು ನನಗೆ ಇದು ಇಷ್ಟ ಆಯಿತು. ಯಾಕೆ ಗೊತ್ತುಂಟ, ನಾನು ಇದನ್ನು ಮಾಡಬೇಕು ಅಂತ ಅನಿಸಿತು. ಯಾಕೆಂದರೆ ಇನ್ನು ಮುಂದೆ ಇದನ್ನು ಯಾರು ಸಹ ಇನ್ನು ಮುಂದೆ ಇದನ್ನು ಮಾಡಬಾರ್ದು. ಅರ್ಥ ಆಯ್ತಾ? ಯಾಕಂದರೆ ಈಗ ನಾನು ದೊಡ್ಡವಳು, ಈಗ ಒಂದು ದೇವರದೆಲ್ಲ ಮಾಡುವವಳು. ಇನ್ನು ಮುಂದೆ ನಾನು ಅದನ್ನು ಭಕ್ತಿಯಲ್ಲಿ ಮಾಡಿದ್ದೇನೆ ಅಥವಾ ನಾನು ನನ್ನದು ಇದು ಡ್ಯಾನ್ಸೇ ನನ್ನದು ಜೀವನ ಖುಷಿಯಲ್ಲಿ ಮಾಡಿದ್ದೇನಂತ ಇನ್ನೊಬ್ಬರಿಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಕಾಣೋದು ನಾನು ಡ್ಯಾನ್ಸ್ ಮಾಡಿದ್ದು ಮಾತ್ರ. ಅರ್ಥ ಆಯ್ತಾ? ಅದಕ್ಕೆ ನಾನು ಇನ್ನು ಯಾರಿಗೂ ಸಹ ಇನ್ನು ಮುಂದೆ ಸಹ ಇದನ್ನು ಮಿಸ್ಯೂಸ್ ಮಾಡಬಾರ್ದು. ಆ ದೇವರ ಹೆಸರು ಉಳಿಬೇಕು ಇನ್ನೂ ಸಹ. ಆ ಒಂದು ಭಕ್ತಿಪೂರ್ವಕ ದೈವದ್ದು ಕೋಲ ಸೇವೆ ಎಲ್ಲ ಆಗಬೇಕು ಅಂತ ಹೇಳಿಕೊಂಡು, ನಾನಂದರೆ ತುಂಬ ಭಕ್ತಿ ಮಾಡಿದವಳೆ, ಇನ್ನೂ ಸಹ ಮಾಡ್ತೇನೆ, ಈಗ ಸಹ ಮಾಡಿದ್ದೇನೆ. ಆದ್ದರಿಂದ ನಾನು ಅದೇ ವಿಷಯದಲ್ಲಿ ನಾನು ಬಂದದ್ದು. ನನಗೆ ಮತ್ತು ಆಗ ಇನ್ನು ಬೇಡ ಹಾಗೆ ಹೀಗೆ, ಆದರೆ ನನಗೆ ಇದು ಸಹ ಆಗಲಿಲ್ಲ. ಏನೋ ದೇವರು ಮಾಡಿಸಿದ್ದಾರೆ, ನಾನು ಅದಕ್ಕೆ ಅವರ ಹತ್ರ ತಪ್ಪು ಮಾಡಿಸಿ, ಮತ್ತು ಎಲ್ಲರೂ ಸಹ ಈಗ ಒಂದು ತಾಯಿ ತಪ್ಪು ಮಾಡಿದಾಳಂತೇಳಿ ಆ ತಾಯಿಗೆ, ಆ ಬ್ರಹ್ಮಾಂಡ ಸ್ವರೂಪಿಣಿ, ಆ ಇಡೀ ಬ್ರಹ್ಮಾಂಡಕ್ಕೇ ನಾನು ಕ್ಷಮೆ ಕೇಳಿದ್ದು. ಆದ್ದರಿಂದ ಎಷ್ಟು ಸಲ ಸಹ ನಾವು ಎಂತಾದರೆ ಸಹ ಪಾದದ ಧೂಳಾಗಿ ಇರುವವರು, ನಾವು ಸೇವಕರಾಗಿ ಇರುವವರು, ದೈವ ಆಗಲಿ ದೇವರಾಗಲಿ ಪ್ರೇತಗಳಾಗಲಿ ಅದೆಲ್ಲವೂ ನನ್ನಕ್ಕಿಂತ ಮೇಲೆ. ಆದ್ದರಿಂದ ಎಂತ ಬಂದರೆ ಸಹ ಅದು ಪ್ರೇತವಾಗಿ ಎಂತಾದರೂ ಹೇಳಿದರೆ ಸಹ ನಾನು ಯಾಕೆ ಅಂತ ಹೇಳಿದರೆ ನನ್ನಕ್ಕಿಂತ ಮೇಲೆ ಎಲ್ಲ ಸಹ. ಆದ್ದರಿಂದ ಅದಕ್ಕೆ ಇನ್ನು ಮುಂಬರುವ ಆ ಮಕ್ಕಳು ಇದನ್ನು ನೋಡಿ ಇಲ್ಲ ಅಮ್ಮ ಮಾಡಿದ್ದಾರೆ ಅಂತ ಹೇಳಿಕೊಂಡು, ಅಥವಾ ನನ್ನನ್ನು ಫಾಲೋವರ್ಸ್ ಇದ್ದಾರೆ ಅವರು ಅದನ್ನು ಅನುಕರಣೆ ಮಾಡಬಾರ್ದು ಹೇಳಿಕೊಂಡು, ಇವತ್ತಿಗೆ ನೀವೆಲ್ಲ ಸೇರಿ ಅದು ದೈವಚಿತ್ತ ಆಗಿತ್ತು ಅಂತ ಹೇಳಿಕೊಂಡು, ಮತ್ತು ಇವರು ಸಹ ನನಗೆ ದಯಾನಂದ ಕತ್ತಲೆ ಸಹ ಅವರು ನನಗೆ ಗೊತ್ತಿರಲಿಲ್ಲ. ಅಂದರೆ ನಾನು ಇಷ್ಟರವರೆಗೆ ಇವರನ್ನು ಹೀಗೆ ಮೀಟ್ ಆಗಲಿಲ್ಲ. ಆ ದೇವರೇ ನಮಗೆ ಇದೆಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಿತ್ತು ಅಂತೇಳಿ ನಿಜವಾಗಿ ಹೇಳ್ತೇನೆ. ಇವನ ಹತ್ರ ಎಷ್ಟು ಪ್ರಾಯಶ್ಚಿತ ಮಾಡಿಕೊಂಡ್ರು ಸಹ ಅದು ಕಮ್ಮಿಯೇ ಅಂತ ಹೇಳೋದು ನಾನು. ಆದ್ದರಿಂದ ಎಲ್ಲ ದೇವರಿಗೆ ಸಹ ನನಗೆ ಇಂಥ ಒಂದು ಇದನ್ನು ಹೇಳಲಿಕ್ಕೆ ಕೊಟ್ಟರು. ಮತ್ತು ಈ ಕ್ಷಮೆಯಲ್ಲಿ ನಾನು ಇನ್ನು ಮೇಲೆ ಬರಬೇಕು ತಾಯಿ, ಈ ಕ್ಷಮೆ ಮಾಡಿ ಇನ್ನು ಮುಂದೆ ನೀನು ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿಕೊಂಡು ಆ ಪ್ರಾರ್ಥನೆಯನ್ನು ಮಾಡಿದೆ. ನೀವು ಕೇಳಿದ್ರಿ ಎಂಥ ಪ್ರಾರ್ಥನೆ ಮಾಡಿದ್ದೇನಂತ, ಅದನ್ನೇ ಪ್ರಾರ್ಥನೆ ಮಾಡಿದೆ. ನನ್ನಿಂದ ಇನ್ನು ಒಳ್ಳೆ ಲೋಕ ಸೇವೆಯನ್ನು ಮಾಡಿಸುವಂತಾಗಲಿ ಅಂತ ಹೇಳಿದೆ. ಹೌದಮ್ಮ, ಹೌದು. ನನ್ನದೊಂದು ಜೀವಮಾನದೊಂದು ಆಸೆ ಇತ್ತು. ನನಗೆ ದೇವರು ಎಲ್ಲರೂ ನನಗೆ ನಮ್ಮನ್ನು ಮೇಲೆ ತಂದವರೇ ಆದದ್ರಿಂದ ಆ ದೇವರದ್ದು ಕೆಲಸ ಮಾಡಬೇಕು. ನನಗೆ ದೇವರು ಎಲ್ಲರೂ ಒಂದೇ. ಆದ್ದರಿಂದ ನನಗೆ ಯಾವ ದೈವಗಳು ಸಹ ನೋವು ಪಡಬಾರ್ದು ಹೇಳಿಕೊಂಡು, ಆದರೆ ನನಗೆ ಹರಕೆ ಅಂತ ಹೇಳಿದರೆ ನಾನು ತುಂಬ ಇಷ್ಟಪಡ್ತೇನೆ ದೈವವನ್ನೆಲ್ಲ.
ಅದಕ್ಕೆ ನನಗೆ ಅದೊಂದು ಭಾಗ್ಯ ಅವಳು ತಗೊಳ್ಳಿ, ನನಗೆ ಅನುಕೂಲ ಮಾಡಿಕೊಟ್ಟು ಆ ಭಾಗ್ಯ ತಗೊಳ್ಳಿ ಅಂತ ಹೇಳಿಕೊಂಡು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಕವಿತಾ ಅಂತ, ನನ್ನಮ್ಮ ಕವಿತಾ ರಾವ್. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.